ಕರಾವಳಿಯ ಅಕ್ಷರ ಸಂತ ಹರಕಳ ಹಾಜಬ್ಬನವರು ದೇಶದ 4ನೇ ಅತ್ಯುನ್ನತ ಪ್ರಶಸ್ತಿಯಾದ ಪದ್ಮಶ್ರೀ ಸ್ವೀಕಾರ ಮಾಡಿರುವುದಕ್ಕೆ ವ್ಯಾಪಕ ಪ್ರಶಂಸೆಗಳ ಸುರಿಮಳೆಯೇ ಹರಿದು ಬರ್ತಾ ಇದೆ. ಮುಖ್ಯಮಂತ್ರಿಯಾದಿಯಾಗಿ ಎಲ್ಲರೂ ಪ್ರಶಂಸೆಯ ಸುರಿಮಳೆಯನ್ನೇ ಹರಿಸಿದ್ದಾರೆ. ತನ್ನ ಮನೆ ಮಕ್ಕಳನ್ನ ಚಿಂತೆಯನ್ನ ಬದಿಗಿಟ್ಟು ಊರಿನ ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದೆಂಬ ಮಹದಾಸೆಯಿಂದ ಶಾಲೆ ಆರಂಭಿಸಿ ಹೊಸ ಕ್ರಾಂತಿ ಹುಟ್ಟು ಹಾಕಿ ಮಾದರಿಯಾದ ಹಾಜಬ್ಬರಿಗೆ ಮೆಚ್ಚುಗೆಯ ಮಾತುಗಳು ಕೇಳಿ ಬರ್ತಾ ಇದೆ. ಈ ಕುರಿತು ನಮ್ಮ ಕುಡ್ಲ ವಾಹಿನಿಯೊಂದಿಗೆ ಮಂಗಳೂರಿಗರು ಪ್ರತಿಕ್ರಿಯೆ ನೀಡಿದ್ದು ಹೀಗೆ. ಹಾಜಬ್ಬ ಅವರಿಗೆ ಪದ್ಮಶ್ರೀ ಅವಾರ್ಡ್ ಸಿಕ್ಕಿದ್ದು ನಿಜವಾಗಿ ಕೂಡ ತುಳುನಾಡಿನ ಒಬ್ಬರಿಗೆ, ಅದರಲ್ಲಿ ಕೂಡ ಕರ್ನಾಟಕದ ಒಬ್ಬರಿಗೆ, ಒಬ್ಬ ಶಿಕ್ಷಣ ಸಂತನಿಗೆ ಒಂದು ಪದ್ಮಶ್ರೀ ಅವಾರ್ಡ್ ಸಿಕ್ಕಿದ್ದು ನಮಗೆಲ್ಲರಿಗೂ ನಿಜವಾಗಿ ಕೂಡ ಸಂತೋಷ ತಂದಿರ್ತದೆ. ಇದರ ಮೂಲಕ ಈ ರೀತಿಯ ಒಂದು ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದ ಮೂಲಕ ಹಲವಾರು ಶಿಕ್ಷಣ ತಜ್ಞರಿಗೆ ಇದೊಂದು ಒಳ್ಳೆಯ ಒಂದು ಮಾರ್ಗದರ್ಶನ ಆಗಿದೆ. ಅವರು ಯಾವ ರೀತಿಯಲ್ಲಿ ಒಂದು ಶಿಕ್ಷಣವನ್ನು ಬೆಳೆಸುವಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬಹುದು ಎಂಬುದಕ್ಕೆ ಇದೊಂದು ಜೀವಂತ ಉದಾಹರಣೆ. ನಮ್ಮ ಜೀವಮಾನ ಕಾಲದಲ್ಲಿ ಮತ್ತು ಅವರ ಜೀವಮಾನ ಕಾಲದಲ್ಲಿ ನಮ್ಮ ತುಳುನಾಡಿನ ಒಬ್ಬ ಶಿಕ್ಷಣ ಸಂತನಿಗೆ ಹಾಗೂ ಕರ್ನಾಟಕದ ಒಬ್ಬ ಶಿಕ್ಷಣ ಸಂತನಿಗೆ ಪದ್ಮಶ್ರೀ ಸಿಕ್ಕಿದ್ದು ನಮಗೆಲ್ಲರಿಗೂ ಕೂಡ ತುಂಬ ಸಂತೋಷವಾಗಿದೆ. ಇನ್ನು ವಿಶೇಷವಾಗಿ ನನಗೆ ಬಹಳಷ್ಟು ಸಂತೋಷವಾಗಿದೆ. ಹಾಜಬ್ಬನವರಿಗೆ ಪದ್ಮಶ್ರೀ ಸಿಕ್ಕಿದ್ದು ಬಹಳ ಸಂತೋಷದ ವಿಷಯ. ಯಾಕೆಂದು ಹೇಳಿದರೆ, ಯಾವುದೇ ಶಾಲೆಗೂ ಹೋಗದೆ ವಿದ್ಯಾಭ್ಯಾಸದ ಬಗ್ಗೆ ಗೊತ್ತಿಲ್ಲದೆ ಇರುವಂಥ ಒಂದು ವ್ಯಕ್ತಿ ಆ ವಿದ್ಯೆಯ ವಿಷಯದಲ್ಲಿ ಏನೊಂದು ಕ್ರಾಂತಿಯನ್ನು ಮಾಡಿದರು ಎಂದು ಹೇಳಿದರೆ, ಹಲವು ಶಾಲೆಗಳನ್ನು ಕಟ್ಟಿದರು. ಅಲ್ಲದೆ ಮಕ್ಕಳಿಗೆ ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಫ್ರೀಯಾಗಿ ಹಂಚಿದ್ರು. ಅಂಥ ಒಂದು ಮಹತ್ ಕಾರ್ಯವನ್ನು ಒಂದು ಅವಿದ್ಯಾವಂತ ಜನರು ಮಾಡೋದು ಬಹಳ ಒಂದು ಸಂತೋಷದ ವಿಷಯ. ಅದು ಅವರ ಈ ಒಂದು ಕಾರ್ಯವನ್ನು ಮನಗಂಡು ಸರಕಾರವು ಅವರನ್ನು ಈ ಒಂದು ಸಣ್ಣ ಪ್ರದೇಶವಾದ ಮಂಗಳೂರಿನಿಂದ, ಯಾಕೆಂದರೆ ಅವರು ಕಿತ್ತಳೆ ಹಣ್ಣು ಮಾರಿಕೊಂಡು ಜೀವನ ಸಾಗಿಸ್ತಾ ಇದ್ದರು. ಈ ಹಣದಲ್ಲಿ ಬಂದಂಥ ಹಣವನ್ನು ಒಟ್ಟಿಗೆ ಮಾಡಿ ಶಾಲೆಯನ್ನು ರಚಿಸಿ ಮಕ್ಕಳಿಗೆ ಫ್ರೀಯಾಗಿ ವಿದ್ಯಾಭ್ಯಾಸವನ್ನು ಕೊಟ್ಟು ಹಲವು ಮಕ್ಕಳನ್ನು ಹಲವು ರೀತಿಯಲ್ಲಿ ಬೆಳೆಸಿದಂಥ ವ್ಯಕ್ತಿ ಹಾಜಬ್ಬನವರು. ಅವರನ್ನು ನಾವು ಯಾವಾಗಲೂ ಒಂದು ವಿದ್ಯಾದಾನ ಮಾಡಿದಂಥ ಈ ಒಂದು ದೊಡ್ಡ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಅಂಥ ಒಂದು ಮಹಾನ್ ವ್ಯಕ್ತಿಯನ್ನು ಇವತ್ತು ಭಾರತ ಸರ್ಕಾರ ಅವರಿಗೆ ಒಂದು ಪದ್ಮಶ್ರೀ ಅವಾರ್ಡನ್ನು ದಿಲ್ಲಿಯಲ್ಲಿ ಇವತ್ತು ಕೊಟ್ಟಿದ್ದಾರೆ. ಅದು ಒಂದು ನಮ್ಮ ಊರಿಗೆ ದೊಡ್ಡ ಒಂದು ಹೆಸರು. ನಮ್ಮ ಈ ಇಡೀ ಮಂಗಳೂರಿನ ಜನತೆಗೆ ಇದು ಒಂದು ಸಂತೋಷದ ಕ್ಷಣ ಎಂದು ನಾನು ಹೇಳಲು ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೇನೆ.